ತೊಕ್ಕೊಟ್ಟು ಒಳಪೇಟೆ ಅಂಡರ್ಪಾಸ್ ಕಾಮಗಾರಿಗೆ 2 ಕೋಟಿ ಮತ್ತು ತೊಕ್ಕೊಟ್ಟು ಓವರ್ ಬ್ರಿಡ್ಜ್ನಿಂದ ಉಳ್ಳಾಲ ಬೈಲ್ ತನಕ ಅಗಲೀಕರಣಕ್ಕೆ 35 ಕೋಟಿ ಹಾಗೂ ರೈಲ್ವೆ ಬ್ರಿಡ್ಜ್ ಅಗಲೀಕರಣಕ್ಕೆ 3 ಕೋಟಿಯಲ್ಲಿ ಕಾಮಗಾರಿ ನಡೆಯಲಿದ್ದು, ಸಭಾಧ್ಯಕ್ಷ ಯುಟಿ ಖಾದರ್ ಅವರು ರೈಲ್ವೆ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲಿಸಿದರು. ಇದೇ ವೇಳೆ ಮಾತನಾಡಿದ ಸಭಾಧ್ಯಕ್ಷ ಯುಟಿ ಖಾದರ್ ಅವರು, ತೊಕ್ಕೊಟ್ಟು ಒಳಪೇಟೆ ಉಳ್ಳಾಲದ ಕೇಂದ್ರ ಪ್ರದೇಶ. ಈ ಪ್ರದೇಶದಲ್ಲಿ ಸಾರ್ವಜನಿಕ ಮೈದಾನ, ಮಾರ್ಕೆಟ್, ಶಾಲಾ ಕಾಲೇಜು, ದರ್ಗಾ, ದೇವಸ್ಥಾನ, ಚರ್ಚಿಗೆ ಹೋಗಲು ಸಂಪರ್ಕವಾದ ಪ್ರದೇಶವಾಗಿದೆ. ಇದು ರಾಷ್ಟ್ರೀಯ ಹೆದ್ದಾರಿಯಿಂದ ಉಳ್ಳಾಲ ನಗರಕ್ಕೆ ಸಂಪರ್ಕಿಸುವ ಕೊಂಡಿ ರಸ್ತೆಯಾಗಿದ್ದು, ರೈಲ್ವೆ ಹಳಿಯಾದ ನಂತರ ಜನರು ಆ ಕಡೆ ಈ ಕಡೆ ದಾಟುತ್ತಿದ್ರು. ಕೆಲವೊಂದು ಕಡೆ ಕೆಲವು ಅನಾಹುತಗಳು ಆಗಿದ್ದವು. ಇದರ ಬಗ್ಗೆ ರೈಲ್ವೆಯವರು ಬಹಳಷ್ಟು ವರ್ಷದಿಂದ ಈ ರಸ್ತೆಯನ್ನ ಬಂದ್ ಮಾಡಲು ಬೇಡಿಕೆಯನ್ನ ಇಟ್ಟಿದ್ರೂ ಕೂಡ ಸಂದರ್ಭಕ್ಕೆ ಅನುಗುಣವಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ನಿಲ್ಲಿಸಿದ್ದವು. ಕಾಮಗಾರಿ ಮುಗಿಯುವವರೆಗೆ ಜನಸಾಮಾನ್ಯರು ಸಹಕಾರ ನೀಡಬೇಕು. ಓವರ್ ಬ್ರಿಡ್ಜ್, ರೈಲ್ವೆ ಬ್ರಿಡ್ಜ್ ಕೂಡ ಅಗಲೀಕರಣ ಆಗಲಿದೆ. ಉಳ್ಳಾಲ ಬೈಲ್ ತನಕ ರಸ್ತೆಯನ್ನ ಅಗಲೀಕರಣಗೊಳಿಸಿದ್ದೇವೆ. ತದನಂತರ ಜಂಕ್ಷನ್ ಬರುವಾಗ ಚತುಷ್ಪಥ ರಸ್ತೆಯಾಗಿ ಪರಿವರ್ತನೆಗೊಳಿಸಲು 35 ಕೋಟಿ ರೂಪಾಯಿ ಯೋಜನೆ ಈಗಾಗಲೇ ತಯಾರಾಗಿ ನಿಂತು ಹಣಕಾಸು ಜಾರಿಗೆ ಬಾಕಿ ಇದೆ ಎಂದರು. ಜಪ್ಪು ಮಹಾಕಾಳಿ ಪಡ್ಪುವಿನ ಅಂಡರ್ ಪಾಸ್ ಕಾಮಗಾರಿ ಡಿಸೆಂಬರ್ ಒಳಗೆ ಮುಗಿಯಲಿದೆ ಎಂದು ಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದರು. ಬಹಳಷ್ಟು ವರ್ಷಗಳ ಹಿಂದಿನ ಬೇಡಿಕೆ ಏನಿದೆ ಅದು ಬಹುಶಃ ಇಲ್ಲಿ ಇವತ್ತು ನಮ್ಮ ಅಂಡರ್ ಪಾಸ್ ಆಗಿ ನಮಗೆ ಇವತ್ತು ಪರಿವರ್ತನೆ ಇವತ್ತು ಆಗ್ತದೆ. ಇದರಲ್ಲಿ ಜನಸಾಮಾನ್ಯ ನಡ್ಕೊಂಡು ಹೋಗಲಿಕ್ಕೆ ಮತ್ತು ಸಣ್ಣ ಪುಟ್ಟ ವೆಹಿಕಲ್, ನಮ್ಮ ಬೈಕ್ ಅಂತಹ ಸಣ್ಣ ವಾಹನಗಳು ಮಾತ್ರ ಇಲ್ಲಿ ಅವಕಾಶ ಇವತ್ತು ಇರುವಂಥ, ಯಾಕಂದರೆ ಪ್ರದೇಶ ಅಂಡರ್ ಪಾಸ್ ಅಂತ ನಾವು ಇದನ್ನು ಕರೆಯುವಂಥದ್ದು. ಅಲ್ಲಿಯ ತನಕ ಜನಸಾಮಾನ್ಯ ಸಹಕರಿಸಬೇಕು. ಆದರೂ ಕೂಡ ನಾವು ಮನವಿ ಮಾಡೋದಕ್ಕೆ ಅದು ನೇರವಾಗಿ ಓಪನ್ ಇಡದೆ ಸಣ್ಣ ಕೈನಕ್ಕೆ ಜನ ಬರುವಾಗ ಇಲ್ಲಿ ರೈಲ್ವೆ ಟ್ರ್ಯಾಕ್ ಎಂಬ ಹೆದರಿಕೆ ಇರಬೇಕಂತ ಹೇಳಿ ಸೈಡಲ್ಲಿ ಮಾತ್ರ ಗ್ಯಾಪ್ ಇರೋರು ಕೊಟ್ಟಿರ್ತಾರೆ. ಅಲ್ಲಿಯ ತನಕ ಜನಸಾಮಾನ್ಯ ಜಾಗೃತಿಯಿಂದ ಹೋಗುವಂಥ ಕೆಲಸ ಇವತ್ತು ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ನಮ್ಮ ಇನ್ನೊಂದು ರೈಲ್ವೆ ಬ್ರಿಡ್ಜ್ ಇದೆ, ಅದಕ್ಕೂ ನಾವು ಅಗಲೀಕರಣಗೊಳಿಸಲಿಕ್ಕೆ, ಯಾಕಂತ ಹೇಳಿದರೆ ನಾವೀಗ ನಮ್ಮ ಉಳ್ಳಾಲ ಬೈಲ್ ಒಂದು ತನಕ ನಾವು ಅಗಲೀಕರಣಗೊಳಿಸಿದ್ದೇವೆ ರಸ್ತೆಯನ್ನು. ತದನಂತರ ಇವತ್ತು ಜಂಕ್ಷನ್ ಬರುವಾಗ ಅದು ಹಿಂದಿಂದ ಡಬಲ್ ರಸ್ತೆ ಆಗಿದೆ, ಚತುಷ್ಪಥ ರಸ್ತೆ ಇರುವಂಥ ಡಬಲ್ ರಸ್ತೆ ಆಗಿ ಪರಿವರ್ತನೆ ಆಗ್ತದೆ. ಅದೊಂದು ಬಾಟಲ್ ನೆಕ್ ಥರ ಆಗುವಂಥದ್ದು. ಅಲ್ಲಿ ನಾವು ಈಗಾಗಲೇ ಅಲ್ಲಿಂದ ಸೈಡಲ್ಲಿ ನಾವು ಕಾಂಕ್ರೀಟ್ನ ಆ ಒಂದು ವಾಲ್ ಮಾಡಿ ರಸ್ತೆ ಅಗಲ ಮಾಡಿಕೊಂಡು ಬರಲಿಕ್ಕೆ ಮತ್ತು ಒಂದು PW ಬ್ರಿಡ್ಜ್ ಸೇರಿಸಿ 35 ಕೋಟಿ ರೂಪಾಯಿ ಯೋಜನೆ ಈಗಾಗಲೇ ತಯಾರಾಗಿ ನಿಂತು ಇದು ಫೈನಾನ್ಷಿಯಲ್ ಅಪ್ರೂವಲ್ಗೆ ಮಾತ್ರ ಬಾಕಿ ಇದೆ. ಉಳ್ಳಾಲ ನಗರಸಭೆಯ ಮಾಜಿ ಉಪಾಧ್ಯಕ್ಷ ಅಯ್ಯೂಬ್ ಮಂಚಿಲಾ ಅವರು ಮಾತನಾಡಿ, ತೊಕ್ಕೊಟ್ಟು ಓವರ್ ಬ್ರಿಡ್ಜ್ ಸೇತುವೆಗೆ 38 ಕೋಟಿ ರೂಪಾಯಿ ಅನುದಾನ ಸಿಗಲಿದ್ದು ಮತ್ತು ತೊಕ್ಕೊಟ್ಟು ಒಳಪೇಟೆಯ ಈ ಹಳ್ಳಿಯಲ್ಲಿ ದಿನನಿತ್ಯ ಸಾವಿರಾರು ಮಂದಿ ಹಾದು ಹೋಗ್ತಾರೆ. ಈ ವಿಷಯವನ್ನ ಸಭಾಧ್ಯಕ್ಷ ಯುಟಿ ಖಾದರ್ ಅವರಲ್ಲಿ ಜನರ ಪರವಾಗಿ ಮಾತನಾಡಿದಾಗ ಅವರು ಜಿಲ್ಲಾಧಿಕಾರಿಗೆ ಪತ್ರ ನೀಡಿ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದು ತೊಕ್ಕೊಟ್ಟಿನವರ 75 ವರ್ಷದ ಕನಸು. ಈ ಪ್ರದೇಶದ ಸದಸ್ಯನಾದ ಪರವಾಗಿ ಸಭಾಧ್ಯಕ್ಷ ಯುಟಿ ಖಾದರ್ ಅವರಿಗೆ ರಿಕ್ಷಾ ಚಾಲಕ ಮಾಲಕ, ಅಂಗಡಿ ಮಾಲಕ, ಕಾರ್ಮಿಕರ ಪರವಾಗಿ, ಶಾಲಾ ಕಾಲೇಜಿನ ಪರವಾಗಿ ಧನ್ಯವಾದ ಎಂದು ಹೇಳಿದರು. ದಿನನಿತ್ಯ ಹಾಗೆ ಹೋಗುವಂತಹ ಜನರ ಸಂಖ್ಯೆ ಮತ್ತು ಸ್ಟೂಡೆಂಟ್ ಸಂಖ್ಯೆ ಹೇಳುತ್ತಿರೋದು. ದಿನನಿತ್ಯ ಏನಿಲ್ಲದಿದ್ದರೂ ಒಂದು 2,000ದಿಂದ 2,500 ಜನರು ಇಲ್ಲಿಂದ ಹಾದು ಹೋಗುವಂಥ ಒಂದು ಪರಿಸ್ಥಿತಿ ನಮಗೆ ಯಾವತ್ತೂ ಕಂಡುಕೊಂಡಿದೆ. ಆದ ಕಾರಣ ಈ ವಿಷಯವನ್ನು ಸನ್ಮಾನ್ಯ ಸ್ಪೀಕರ್ ಅವರಲ್ಲಿ ಇಲ್ಲಿಯ ಪ್ರದೇಶದ ಜನರ ಪರವಾಗಿ ಹೋಗಿ ಮಾತನಾಡಿಕೊಂಡಾಗ ಅವರು ಆಗಲೇ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡಿ ಒಂದು ಪತ್ರವನ್ನು ಕೊಟ್ಟರು. ಅದೇ ರೀತಿ ನಗರಸಭೆಯಿಂದ ಕೂಡ ಒಂದು ಅಧಿಕೃತ ಪತ್ರವನ್ನು ನೀಡಿ ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಮಂಗಳೂರು ಸಹಾಯಕ ಡಿವಿಷನ್ ಇಂಜಿನಿಯರ್ ಅಶೋಕ್, ಮಂಗಳೂರು ಹಿರಿಯ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಮುಹಸಿನ್, ಕಣ್ಣೂರು ಹಿರಿಯ ಸೆಕ್ಷನ್ ಇಂಜಿನಿಯರ್ ಅಕ್ಷಯ್, ಉಳ್ಳಾಲ ನಗರಸಭೆಯ ಅಧ್ಯಕ್ಷೆ ಶಶಿಕಲಾ, ಉಪಾಧ್ಯಕ್ಷ ಸಪ್ನಾ ಹರೀಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಅಶ್ರಫ್, ನಗರಸಭಾ ಸದಸ್ಯರಾದ ಅಯ್ಯೂಬ್ ಮಂಚಿಲಾ, ಕುಮಾರಿ ಗೀತಾ, ನಗರಸಭೆ ಆಯುಕ್ತರಾದ ನವೀನ್ ಹೆಗ್ಡೆ ಮೊದಲಾದವರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. VNR
ಗೋಲ್ಡ್.